ಮಂಗಳೂರು ಹೊರವಲಯದ ಕಿನ್ನಿಗೋಳಿಯಲ್ಲಿ ಸಾರ್ವಜನಿಕರ ನಿದ್ದೆಗೆಡಿಸಿದ ಚಿರತೆಯೊಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇರಿಸಿದ ಬೋನಿಗೆ ಬಿದ್ದಿದ್ದು ಚಿರತೆಯನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಡಲಾಗಿದೆ. ಇಲ್ಲಿನ ಸಮೀಪದ ದಾಮಸ್ಕಟ್ಟೆಯ ತುಡಂಬಳಿ ಅರಣ್ಯ ಅಧಿಕಾರಿಗಳು ಇರಿಸಿದ್ದ ಬೋನಿಗೆ ನಿನ್ನೆ ತಡರಾತ್ರಿ ಚಿರತೆ ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ಕಿನ್ನಿಗೋಳಿ ಪರಿಸರದ ಏಳಿಂಜೆ ಕೊಲ್ಲೂರು ಪದವು ಗುತ್ತಗಾಡು ದಾಮಸ್ಕಟ್ಟೆ ಪರಿಸರದಲ್ಲಿ ಚಿರತೆ ಕಾಟ ವಿಪರೀತವಾಗಿದ್ದು ಸ್ಥಳೀಯರು ಭಯಭೀತರಾಗಿದ್ದರು. ಅನೇಕ ಸಾಕು ಪ್ರಾಣಿಗಳು ಚಿರತೆಗಳಿಗೆ ಆಹಾರವಾಗಿದ್ದವು. ಈ ವಿಚಾರವನ್ನ ಸ್ಥಳೀಯರು ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು. ಕೂಡಲೇ ಸ್ಥಳೀಯರ ದೂರಿಗೆ ಸ್ಪಂದಿಸಿದ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಾಯಿಶ್ ಚೌಟ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲವು ತಿಂಗಳಿನಿಂದ ಚಿರತೆಯನ್ನ ಹಿಡಿಯಲು ಕಾರ್ಯಪ್ರವೃತ್ತರಾಗಿದ್ದರು. ಅದರಂತೆ ದಾಮಸ್ಕಟ್ಟೆಯ ತುಡಂಬಳಿ ಚಿರತೆ ಹಿಡಿಯಲು ಇರಿಸಿದ್ದ ಬೋನಿನಲ್ಲಿ ಚಿರತೆ ಬಂಧಿಯಾಗಿದ್ದು ಅರಣ್ಯಾಧಿಕಾರಿಗಳಾದ ರಾಜು ನೇತೃತ್ವದಲ್ಲಿ ಬೋನ್ನಲ್ಲಿ ಸೆರೆಯಾದ ಚಿರತೆಯನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬಿಡಲಾಯಿತು. देखो अಲ್ಲ ಬೀಲ ಬಿದ್ದಾವೆ ನಾವು ಒಂದು ಮಾತಾಡ್ತೀವಿ ಯಾರು ಮುಗಿಸಲಿ ಬರ್ತದೆ ಹಾಂ ಐಕೆ ಗರ್ವ ಹೊತ್ತಿ ನಾನು ಬೀಲ ಮುಟ್ಟಿ 7:30 ಬಜೆ ಏನಿಯೋ ದಾಲಬ್ಜಿ ಏನದಲ್ಲ ಅಣ್ಣ ಓ ಅಣ್ಣ